ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ ಸೈಂಟ್ ಅಲೋಷಿಯಸ್ ಗೊಂಜಾಗಾ ಸ್ಕೂಲ್ನಲ್ಲಿ ಎಐಸಿಎಸ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಸೂಪರ್ ಹೂಪರ್ 2019 ಇದರ ಉದ್ಘಾಟನಾ ಕಾರ್ಯಕ್ರಮವು ಗೊಂಜಾಗಾ ಸ್ಟೇಡಿಯಂನಲ್ಲಿ ನಡೆಯಿತು. ಸೈಂಟ್ ಅಲೋಷಿಯಸ್ ಗೊಂಜಾಗಾ ಸ್ಟೇಡಿಯಂನಲ್ಲಿ ನಡೆದ ಟೂರ್ನಮೆಂಟ್ನ ಉದ್ಘಾಟನೆಗೂ ಮೊದಲು ಪಥಸಂಚಲನದ ಗೌರವ ವಂದನೆಯನ್ನ ಅತಿಥಿಗಳು ಸ್ವೀಕರಿಸಿದರು. ಅನಂತರ ವಿಫೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಟೂರ್ನಮೆಂಟ್ಗೆ ಚಾಲನೆಯನ್ನ ನೀಡಿದರು. As these balloons soar high in the sky, I am sure that it will inspire the participants to perform to their full potential. ಇದೇ ವೇಳೆ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಬಾಸ್ಕೆಟ್ಬಾಲ್ ಕ್ಲಬ್ ಆರಂಭವಾಗಿ 25 ವರ್ಷವಾಯಿತು. ಈಗಾಗಲೇ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ ಆಟಗಾರರು ಮಿಂಚುತ್ತಿದ್ದಾರೆ ಎಂದು ಹೇಳಿದ ಅವರು, ಇವತ್ತಿನ ಟೂರ್ನಮೆಂಟ್ನಲ್ಲಿ ಸ್ಪರ್ಧಿಸುವ ಎಲ್ಲ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ನಮ್ಮ ಬಾಸ್ಕೆಟ್ಬಾಲ್ ಜರ್ನಿ ಈಗ ಸಾಧಾರಣ 25 ವರ್ಷದ ಮೇಲಾಗಿದೆ. ಮಂಗಳೂರಿನಲ್ಲಿ ಬಾಸ್ಕೆಟ್ಬಾಲ್ ಇದ್ದಷ್ಟೇ. ಈಗಿನ ಬೆಳವಣಿಗೆಯಲ್ಲಿ ನಮ್ಮ ಆದಿತ್ಯನ ಎಲ್ಲ ಮಕ್ಕಳಿದ್ದಾರೆ, ಒಳ್ಳೆ ಆಟ ಇದ್ದಾರೆ. ನ್ಯಾಷನಲ್ಸ್ ಅಲ್ಲಿ ಈಗ ಸಿಲೆಕ್ಟ್ ಆಗಿದೆ ಕೆಲವರಿಗೆ. ಇಲ್ಲಿದ್ದವರು ಸಹ ನ್ಯಾಷನಲ್ ಇಂಡಿಯನ್ ಟೀಮಲ್ಲಿ ಜೂನಿಯರ್ ಅಲ್ಲಿದ್ದಾರೆ. ಈಗಾಗಲೇ 3 ಅಲ್ಲಿ ನಮ್ಮಲ್ಲಿ ಶಶಾಂಕ್ ಮತ್ತೆ ಚೌಕೀನ್ ಶೆಟ್ಟಿ ಇಂಡಿಯನ್ ಟೀಮಲ್ಲಿ ಇದ್ದಾರೆ. ಸೊ ತುಂಬಾ ಜನ ನ್ಯಾಷನಲ್ ಟೀಮಲ್ಲಿ ನಮ್ಮ ಇಂಡಿಯನ್ ಟೀಮಲ್ಲಿ ಇದ್ದಾರೆ, ನಮ್ಮ ಮಂಗಳೂರವರು. ಅನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಂಜಿಇಎಸ್ ಟ್ರೆಷರರ್ ಫಾದರ್ ಡನ್ಸಿಲ್ ಡಬ್ಲ್ಯೂ ಲೋಬೋ ಎಸ್ಜೆ ಅವರು, ಬಾಸ್ಕೆಟ್ಬಾಲ್ ಚಾಣಾಕ್ಷತೆಯ ಆಟವಾಗಿದ್ದು ವಿದ್ಯಾರ್ಥಿಗಳು ಆಟದ ಮೂಲಕ ತಮ್ಮ ಕ್ರೀಡಾ ಪ್ರತಿಭೆಯನ್ನ ತೋರ್ಪಡಿಸಬೇಕು ಎಂದು ಹೇಳಿದರು. Basketball is one area where success can happen. It is a wonderful sight this morning to see so many schools teams who have just joined us today, bubbling with enthusiasm and energy. This tournament is indeed a great opportunity for you all to showcase your talent and skills. My advice to all of the participants is to be prepared, to have a quest for the net, defend till the end, play like champions. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅನಾವರಣಗೊಂಡಿತು. ಈ ಸಂದರ್ಭ ಸೈಂಟ್ ಅಲೋಷಿಯಸ್ ಗೊಂಜಾಗಾ ಸ್ಕೂಲ್ನ ಪ್ರಿನ್ಸಿಪಾಲ್ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಎಸ್ಜೆ, ವೈಸ್ ಪ್ರಿನ್ಸಿಪಾಲ್ ಜೆಸಿಂತಾ ಡಿಕೋಸ್ತಾ, ಸೈಂಟ್ ಅಲೋಷಿಯಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಫಾದರ್ ಕ್ಲಿಫರ್ಡ್ ಸಿಕ್ವೆರಾ ಎಸ್ಜೆ, ಕನ್ವೀನರ್ ಅವಿನಾಶ್ ಎಸ್ಕೆ, ಆಗ್ನೆಸ್ ಸಲ್ಟಾನಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯಾನ್ ವಿಫೋ ನ್ಯೂಸ್ 24/7 ಮಂಗಳೂರು.